ಸಾನ್ನಿಧ್ಯದಲ್ಲಿ ಕಲಶಾಭಿಷೇಕ ಪುರಸ್ಕಾರವಾಗಿ ತಂಬಿಲ ದೇವರ ಆರಾಧನೆ ನೇಮೋತ್ಸವ ಇದನ್ನೆಲ್ಲ ಮಾಡಲಿಕ್ಕೆ ಉಂಟು. ಅದರ ಉದ್ದೇಶವಿಟ್ಟುಕೊಂಡು ಗ್ರಾಮಗಳಿಗೆಲ್ಲ ಹಂಚಲಿಕ್ಕೆ ಬೇಕಾದಂಥ ನಾವು ವ್ಯವಸ್ಥೆಗೆ ಬೇಕಾದಂಥ ಕಾಗದವನ್ನು ಪ್ರಿಂಟ್ ಮಾಡಿಕೊಂಡಿದ್ದೇವೆ. ಅದನ್ನು ದೇವದಾಸನದಲ್ಲಿ ಇಟ್ಟು ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಮುಂದೆ ಈ ಭೂಮಿಯಲ್ಲಿ ಆಗುವಂಥ ಎಲ್ಲ ಅವರ ದೇವರ ಚಾಕರಿಯನ್ನು ಚೈತನ್ಯ ಶಕ್ತಿಯನ್ನು ನಿರ್ವಿಘ್ನವಾಗಿ ನಡೆಸಿಕೊಟ್ಟು ಎಲ್ಲರಿಗೂ ಇಲ್ಲಿ ಬಂದು ಯಾರು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಅವರಿಗೆಲ್ಲರಿಗೂ ಅನುಗ್ರಹ ಮಾಡಿಕೊಟ್ಟಿದ್ದು ಆಗುವಂಥ ಕಾರ್ಯಕ್ರಮವನ್ನು ನಿರ್ವಿಘ್ನ ನಡೆಸಿಕೊಟ್ಟು ನಮ್ಮೆಲ್ಲ ರಕ್ಷಣೆ ಮಾಡಿಕೊಂಡು ಬರಬೇಕು ಅಂತ ಹೇಳ್ಕೊಂಡು ಅದಕ್ಕೆ ಬೇಕಾದಂಥ ಧನಕನಕ ವಸ್ತುವಾನ ಅದನ್ನು ವ್ಯಕ್ತಿ ಅನುಗ್ರಹ ಮಾಡಿಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡು ಉರುಳೋಡೆ ಕಾಗದ ಮತ್ತು ಜನಕ್ಕಳು ಕೊನಪುನಗಳಿಗೆ ಹೂವೇ ರೀತಿ ಬೆರಿಸಾಯ ಆಯ್ತದೆ ಮಾತ ಪೊರ್ಲೂಡೆ ಪ್ರತಿ 4 ಗ್ರಾಮಟ್ಲ ಒಂಜಿ ಪ್ರತಿ ಇಲ್ಲಡಿಗ್ಲ ಎತ್ತಪ್ಲೆಕ ಆ ಕೊಡಮಂತಾಯಲ ಆ ಬೈದ್ಯರ್ಲ ಅನುಗ್ರಹ ಮಲ್ತುಗೊರುಡು ಅನ್ಪುನ ಒಂಜಿ ಎಂಕ್ಲ ಪ್ರಾರ್ಥನೆ. ಸೀಮೆದೇವರಾಯನ ಮಾಲಿಂಗೇಶ್ವರ ನೆನೆತಂದು ಗ್ರಾಮದೇವರಾಯನ ಉಮಾಮೇಶ್ವರನ ನೆನೆತಂದು ಅಂಚನೆ ಸ್ಥಳ ಸಾನ್ನಿಧ್ಯ ಮಾತ ದೈವದೇವರ ನೆನೆತಂದು ಇನಿ ಎಂಕ್ಲ 45ನೇ ವರ್ಷದ ಈ ಬ್ರಹ್ಮ ಬೈದರ್ಕಳ ನೇಮೋತ್ಸವದ ಪೂರ್ವಭಾವಿ ಇನಿ ಸಭೆ ಮಲ್ತ ಅಂಚನೆ ಇನಿತ್ತ ಎಲ್ಲಂಜ ನೇಮದ ಒಂಜಿ ಇನ್ವಿಟೇಷನ್ ಬಿಡುಗಡೆ ಎಲ್ಲ ಮಲ್ತ ಅಂಚನೆ ಮಾತ ಭಕ್ತಾದಿನಾಗಲಿ ಎಂಕ್ಲ ಮಾತ ಸೇರೊಂದು ಕಮಿಟಿದಾಗಲು ಅಂಚನೆ ಊರ್ದಾಗಲು ಮಾತ ಸೇರೊಂದು 45ನೇ ವರ್ಷ ஒரு ವಿಜೃಂಭಣೆಡು ಇನಿ ಆಚರಣೆ ಮಲ್ಪಡು ಅನ್ಪುನ ಒಂಜಿ ತೀರ್ಮಾನ ಮಲ್ತದ ಪ್ರತಿಯೊರಿ ಅನವಲ ಇನಿ ಸಾಕಾರ ಎಂಕ್ಲೆ ತಿಕ್ಕದು ಇನಿ ಈತ್ನೆಡ ಕೈಪಂಗಲ ಬಾರಿಕೆಡು ನೇಮೋತ್ಸವ ಬಾರಿ ಪೊರ್ಲುದ ನೇಮೋತ್ಸವ ನಡತದುಂಡು ಉಭಯ ರೀತಿದ ಒಂಜಿ ಅಡಚಣೆ ಇಜ್ಜಂದೆ ಇನಿ ಈತ್ನೆಡ ಈ ನೇಮೋತ್ಸವ ನಡತೊಂದು ಬತುಂಡು ಮಾತೆರ್ನವಲ ಒಂಜಿ ಸಹಕಾರ ಇತ್ತನೆಡ್ದಾಯರ ಈ ಎಂಕ್ಲನ ನೇಮೋತ್ಸವ ಆತುಂಡು ಇನಿ ಈ ಬಿಡುಗಡೆ ಮಲ್ತನಂಚಿನ ಈ ಎಂಕ್ಲನ ನೇಮೋತ್ಸವದ ಒಂಜಿ ಇನಿ ಇನ್ವಿಟೇಷನ್ ಪ್ರತಿವರಿಲ್ಲ ಮಾತೆರ್ಲ ಇನಿ ಪ್ರತಿ ಎಂಕ್ಲನ ಒಂಜಿ 4 ಗ್ರಾಮಲ ಅಂತ ಪುತ್ತೂರು ತಾಲೂಕುಲ ಮಾತ ಒಂಜಿ ಮಾತೆರೆಗಳ ಮುಟ್ಟುದು ಎಲ್ಲ ನೇಮೋತ್ಸವ ವಿಜೃಂಭಣೆಡು ನಡಪಡು ನಂಡುದು ಎಂಕ್ಲ ಬೈದರ್ಲೆಡ ಅಂಚನೆ ಎಂಕ್ಲ ಕೊಡಮಂತಾಯಡ್ಲ ಯಾನು ನಟ್ಟೊಂದುಳ್ಳ. ಶ್ರೀ ಮಹಾಗಣೇಶ್ವರಾಯ ನಮಃ. ಸರ್ವೇರ್ಲ ಸೇರೊಂದು ಶ್ರೀ ಬ್ರಹ್ಮದೇಕಳ ಗರಡಿ ಕೈಪಂಗಳ ಬಾರಿಕೆ ನನ್ನ ಗುತ್ತದ ಚಾವಡಿಡು ದೇವರನ್ನ ಆರಾಧನೆ ನಿನ್ನ ಮಾತ ಮನ್ಪೇರ ಉಂಡು. ಆ ಸಂದರ್ಭ ವಿಶೇಷವಾದ ಆ 16 ವರ್ಷವರ ದೇವತಾ ಸಾನ್ನಿಧ್ಯಡು ಕಲಶಾರಾಧನೆ ಪುರಸ್ಕಾರವಾದ ಮಂತೊಂದು ಬತ್ತಂಡ ಗ್ರಾಮಗೂ ಅಥವಾ ಮೂಲ ಸೇರಂಚನ ಭಕ್ತಾದಿಗಳಿಗೂ ಮಾತೆರೆಗಳ ಶ್ರೇಯಸ್ ಆಪುಂಡು ಅಭಿವೃದ್ಧಿ ಆಪುಂಡು ಅನ್ಪುಣು ವೇದವಾಕ್ಯ ಋಷಿವಾಕ್ಯದ ಪುರಸ್ಕಾರವಾದ ವಿಶೇಷವಾದ ಮಾತೆಲ್ಲ ಸೇರೊಂದು ವಿಶೇಷವಾದ ಮನ್ಪಿಂಚಿ ಆರಾಧನೆ ಆ ದೈವಗಳಿಗೆ ಐನು ಒಪ್ಪಿಪ ಒಂದು ಅಲ್ಪದ ಗಂಧಪ್ರಸಾದ ಸ್ವೀಕಾರವಂತನಿದ್ದಾದ ಊರಿಗೂ ಎಡ್ಡ್ಯಾಂಡ್ಗೆ ಮನ್ಪುಂಜನ ವಿವಾಹದ ಪುಣ್ಣಿಗೆ ತಿಂಗಳು ಅನುಗಮಂತ ಕೊರಡು ಒಂದು ಮಾತೆಲ್ಲ ಒಟ್ಟು ಒಂತುದು ಶರಣಾಗ್ತಾರ ಒಂದು ದೇವರ ನಟ್ಟೊಂಡು ತಾರೀಕು 19ನೇ ತಾರೀಕು ರಾತ್ರಿಗೆ ವಾಸ್ತು ಹೋಮ ರಕ್ಷೋಗುಣ ಹೋಮ ವಾಸ್ತು ಬಲಿ ದಿಗ್ಬಲಿ ಸೂತ್ರ ಬಂಧ ಪೂರ ಮಂತೊಂದು ದೈವತ ಸಾನ್ನಿಧ್ಯನು ಶುದ್ಧಿ ಮಂತೊಂದು ಮನದಾನಿ 16ನೇ ತಾರೀಕಿಗೆ ಮಹಾಗತಿ ಕರ್ಮಾಂಗದ ಪುರಸ್ಕಾರವಾದ ಕಲಶಾರಾಧನೆ ಮಂತೊಂದು ದೇವಲ್ಲೇನು ನಮ್ಮ ಮೂಲ ಸ್ಥಾನಕ್ಕೆ ಐನು ಪ್ರತಿಷ್ಠೆ ಮಂತೊಂದು ಅಕ್ಲಿಗೆ ಕಲಶಾಭಿಷೇಕ ಮಂತೊಂದು ತಂಬಿಲ ಪರವಾದನು ಕೊರ್ಪುನು ಅದೇ ರೀತಿ ಮಧ್ಯಾಹ್ನಗೆ ಸರ್ವ ಸೌಭಾಗ್ಯ ರೂಪಿಂಜಿ ಲಕ್ಷ್ಮೀ ಹಿತವಾದ ಸತ್ಯನಾರಾಯಣ ದೇವನ ಆರಾಧನೆ ಮಂತೊಂದು ಭಕ್ತೆಲ್ಲ ಒಟ್ಟಿಗೂ ಸೇರೊಂದು ಆ ದೇವರನ್ನ ಪ್ರಸಾದನು ಸ್ವೀಕಾರ ಮಂತೊಂದು ಊರಿಗೂ ಎಡ್ಡೆ ಆವಡು ಅನ್ನೋದು ನಮ್ಮ ಒಟ್ಟಿಗೆ ತಂದು ಆ ದೇವತಾ ಸನ್ನಿಧಿ ಪ್ರಾರ್ಥನೆ ಮಂತೊಂಡು ರಾತ್ರಿಗೆ ಬ್ರಹ್ಮದೇವಿಗಳ ನೇಮೋತ್ಸವ ಅದೇ ರೀತಿ ಸಿಡಿಮದ್ದು ಪ್ರದರ್ಶನ ಸಾರ್ವಜನಿಕ ಅನ್ನ ಸಂತರ್ಪಣೆಯು ನಡೆಯಲಿಕ್ಕಿದೆ. ಇದಕ್ಕೆಲ್ಲರೂ ಭಕ್ತಾದಿಗಳು ಬಂದು ಚಿತ್ತೈಸಿ ದೇವರ ಗಂಧ ಪ್ರಸಾದವನ್ನು ಸ್ವೀಕಾರಗೊಳ್ಳಬೇಕಾಗಿ ಕಮಿಟಿ ವರ್ಗದವರು ಕೇಳಿಕೊಳ್ತಾ ಇದ್ದಾರೆ. ಕೈಪಂಗಲ ಬಾರಿಕೆ ಬ್ರಹ್ಮ ಬೈದರ್ಕಳ ಗರಡಿಯಲ್ಲಿ ದಿನಾಂಕ 5/2/1926 ಗುರುವಾರ ಗೊಣೆ ಮುಹೂರ್ತ ನಡೆದು ನೇಮೋತ್ಸವಕ್ಕೆ ದಿನ ನಿಗದಿ ಆಗಿದೆ. 12ನೇ ತಾರೀಕಿಗೆ ಗಣಪತಿ ಹೋಮ, 9 ಗಂಟೆ ಕಲಶ ಪೂಜೆ ನಾಗತಂಬಿಲ, 10 ಮಗ ಕಲಶಾಭಿಷೇಕ ತಂಬಿಲ, ಮಧ್ಯಾಹ್ನ 12ಕ್ಕೆ ಸತ್ಯನಾರಾಯಣ ಪೂಜೆ, ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆ,
ಸಂಜೆ 5 ಗಂಟೆಗೆ ಕಲ್ಲೋಟಿ ದೈವದ ಭಂಡಾರ ತೆಗೆಯುವುದು. ಸಂಜೆ 6ರಿಂದ ಕಲ್ಲೋಟಿ ನೇಮ, ರಾತ್ರಿಯಿಂದ ಭಂಡಾರ ತೆಗೆದು ಉಳ್ಳಾಗೋಲ ಕೊಡಮಂತೆ ಹಾಗೂ ಪರಿವಾರ ದೇವ ನೇಮೋತ್ಸವ ನಡೆಸುವುದೆಂದು ಕಮಿಟಿ ಪರವಾಗಿ ನಿಶ್ಚಯಿಸಲಾಗಿದೆ. ದಿನಾಂಕ 13/2/2020 ಗುರುವಾರ ಬ್ರಹ್ಮಬೈದರ್ಕ ನೇಮೋತ್ಸವ ರಾತ್ರಿ ಗಂಟೆ 9 ನಂತರ ಗರಡಿ ಹಿಡಿದು ರಾತ್ರಿ ಗಂಟೆ 10ಕ್ಕೆ ಸಿಡಿಮದ್ದು ಪ್ರದರ್ಶನ, ಬೈದರ್ಕಲ ಗರಡಿ ಇಳಿದ ಬಳಿಕ ಸಾರ್ವಜನಿಕ ಅನ್ನ ಸಂತರ್ಪಣೆ, ರಾತ್ರಿ 2 ಗಂಟೆಗೆ ಮಾಣಿಬಾಳೆ ಗರಡಿ ಇಳಿಯುವುದು ಮತ್ತು ಬೈದರ್ಗಳ ಸೇಟ್ ಕಾರ್ಯಕ್ರಮ, ಬೆಳಿಗ್ಗೆ ಗಂಧ ಪ್ರಸಾದ ನಡೆಯುವುದೆಂದು ನಮ್ಮ ಕಮಿಟಿ ಕಮಿಟಿ ಪರವಾಗಿ ಬಂದು ಎಲ್ಲರೂ ಗಂಧ ಪ್ರಸಾದ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.